ಒಬ್ಬನೇ ಅವಿಕ್ರಮಿ ಎನ್ನುವಂತಹ ಎಣಿಕೆಯಿಂದ ಹಾರದಿರು. ಅತಿಶಯವಾದಂತಹ ಪೌರುಷದ ಮಾತುಗಳು ಬೇಡ. ನನಗೆ ಬೀಳದ ಹಾಗೆ ಹಾರಲಿಕ್ಕೆ ಸಾಯಕ ತೊಡುವಲ್ಲಿ ವಿಚಾರವು, ಸಾಯಕದ ಕುರಿತಾದಂತಹ ವಿಚಾರವು ಅರಿವಿಲ್ಲದೆ ಇದ್ದವ ಧನುರ್ಧರನಾದ ಪಾರ್ಥನಿಗೆ ಸಮದಂಡಿಯಾಗಿ ಕಾಣಿಸಿಕೊಳ್ಳುವುದಕ್ಕಿಲ್ಲ. ಆದ್ದರಿಂದಲೇ ಶಸ್ತ್ರವಿದ್ಯಾ ನೈಪುಣ್ಯ ಯಾವ ಬಗೆಯಿಂದ ನನಗೆ ಒದಗಿದೆ ಅನ್ನುವುದನ್ನು ನೀನು ಅನುಭವಿಸಿದವು. ತಲೆ ಕಾಯುವವರು ಬೇಡ, ಇನ್ನೊಬ್ಬರಿಂದ ನಮ್ಮ ತಲೆ ರಕ್ಷಿಸಲ್ಪಡ್ತದೆ ಅನ್ನುವ ಬಗೆಯಿಂದ ಬದುಕು ಸಾಗಿಸೋಮಲ್ಲ ನಾನು. ನನ್ನನ್ನು ಯಾವನವನ ಇಷ್ಟಕ್ಕಾಗಿ ಸಾಕಿದನು ಅವನಿಗಾಗಿ ತಲೆ ಕೊಡುವುದಕ್ಕಾದರೂ ಸಿದ್ಧನಾದವ. ಕುರುಸೇನೆಯ ತಲೆ ಕಾಯುವ ಕರ್ತವ್ಯದಲ್ಲಿ ಪ್ರಾಣಾರ್ಪಣವನ್ನಾದರೂ ಮಾಡಿಯೇನು. ಆದರೆ ಹೇಡಿಯಾಗಿ ಹಿಂದೆ ಸರಿಯುವವನಲ್ಲ. ಏನು ಕರ್ಣನ ಇಂದಿನ ಬಿರುಸು ಕಾಣಬೇಕೋ ಮಾಡು ಕಾಣದ. ಜಗದ್ವಿಖ್ಯಾತ ಧನು ಧನು ಸಮರದೊಳು ಸತ್ವಾತಿಶಯನಗೆ ಮಜಭಿಲ್ಲನುದ ಹಿರುರೆ ಮಜಭಿಲ್ಲನಿ ಎನ್ನುತ್ತ ಭೂ ಮಜರೇ ಕರ್ಣ ಶಬ್ದಗಳಿಗೆ ಪ್ರತ್ಯೇಕವಾದ ಮತ್ತೊಂದು ಅರ್ಥವೇ ಇಲ್ಲ. ಯಾರಿಗಾದರೂ ಕೂಡ ಅತಿಶಯವಾದಂತಹ ಸಂತೋಷವಾದಾಗ ಉದ್ವೇಗದಿಂದ ಬರುವಂತಹ ಶಬ್ದಗಳು. ನಿನಗೂ ಉದ್ವೇಗವು, ನನಗೊಂದು ದೇಹ ಉಂಟಲ್ಲ. ಅಯ್ಯ, ನಿಮ್ಮ ಯುದ್ಧವನ್ನು ಕಂಡು ನನಗಷ್ಟು ಸಂತೋಷವಾಯಿತು. ಕರ್ಣಾರ್ಜುನರ ಕಾಳಗ ಇದು ಇಂದು ನಿನ್ನೆಯ ಆರಂಭವಾದದ್ದಲ್ಲ. ಹಿಂದಿನ ಯಾವ ವಿದ್ಯಾಭ್ಯಾಸ ರಣರಂಗದಲ್ಲೇ ಕರ್ಣಾರ್ಜುನರ ಕಾಳಗ ಆರಂಭವಾಗಿದೆ. ಅಂದಿನಿಂದ ಆರಂಭವಾದದ್ದು ಇಂದಿನ ತನಕ ಬೆಳೆದು ಬಂತು. ಆದರೆ ಎಷ್ಟೋ ಬಾರಿ ಯುದ್ಧ ನಡೆದಿದ್ದರೂ ಕೂಡ ಕರ್ಣಾರ್ಜುನರ ಕಾಳಗ ಇಷ್ಟು ತೀವ್ರಕ್ಕೆ ಹೋದದ್ದಿಲ್ಲ, ಇಷ್ಟು ಪ್ರಕೋಪಕ್ಕೆ ಹೋದದ್ದಿಲ್ಲ. ನಿಮ್ಮ ಇಬ್ಬರಲ್ಲಿಯೂ ಏನಿದೆ ಸಾಮರ್ಥ್ಯ ಅದನ್ನೆಲ್ಲ ಇದು ಪ್ರಕಟ ಮಾಡಿದ್ದೀರ. ಅದಕ್ಕಾಗಿ ಆ ಭಾವನೆಯನ್ನು ನಾನು ಹೊಗಳಬೇಕಾಯಿತು. ಪ್ರಪಂಚದವರೆಲ್ಲ ಹೇಳ್ತಾರೆ ಮನುಷ್ಯರು ಎಷ್ಟು ಹೊಗಳಿದ್ರು ಅದು ಹೊಗಳಿಕೆ ಅಲ್ಲ. ಮನುಷ್ಯರ ನಡತೆಯನ್ನು, ಕರ್ತವ್ಯವನ್ನು, ಕರ್ಮವನ್ನು ಕಂಡು ದೇವತೆಗಳು ಹೊಗಳಬೇಕು ಅಂತ. ದೇವತೆಗಳು ಹೊಗಳಿದ್ರೆ ಅದು ಸಾರ್ಥಕ. ನಾನು ಹೊಗಳುವುದು ಬಿಡು. ನಿಮ್ಮಿಬ್ಬರ ಕಾಳಗವನ್ನು ಕಂಡಂತಹ ಅಮರಲೋಕದ ದೇವತೆಗಳು ಹೊಗಳುವಂತದ್ದು ನಮ್ಮ ಕಿವಿಗಳಿಗೆ ಕೇಳಿಸ್ತಾ ಇದೆ. ಶಿವ ಶಿವಿದು ತಾರಕನ ಗುಹನ ಹವವೋ, ಮೇಣ್ ರಾವಣನ ರಾಮನ ಬವರವೋ, ಹೊಸತಾಯಿತು ಕರ್ಣಾರ್ಜುನರ ಸಂಗ್ರಾಮ. ಈವರೆಗೆ 3 ಲೋಕಗಳಲ್ಲಿ ಆದರ್ಶವಾಗಿ ನಡೆದ ಮಹಾಯುದ್ಧಗಳೆಂದರೆ ಬರೇ 2 ಯುದ್ಧಗಳು ಮಾತ್ರ ಅಂತೆ. ಒಂದು ದೇವಲೋಕದಲ್ಲಿ ತಾರಕನಿಗೂ ಗುಹನಿಗೂ ನಡೆದಂತಹ ಯುದ್ಧ, ಭೂಲೋಕದಲ್ಲಿ ರಾಮನಿಗೂ ರಾವಣನಿಗೂ ನಡೆದಂತಹ ಯುದ್ಧ. ಇದು 2 ಅಲ್ಲದೆ 3 ಯುದ್ಧವನ್ನು ಜ್ಞಾನಿಗಳು ಹೆಸರಿಸಿಲ್ಲ, ಕೊಂಡಾಡಿದ್ದಿಲ್ಲ, ಆದರ್ಶವಾದ್ದೂ ಇಲ್ಲ. ಆದರೆ ಇಂದು ಹಾಗಲ್ಲವಯ್ಯ. 3ನೇ ಯುದ್ಧ ಕರ್ಣಾರ್ಜುನರ ಕಾಳಗ. ನಿನ್ನ ವಿಚಾರದಲ್ಲಿ ಲೋಕ
ಅರ್ಧರತಿಯೆಂದೇ ಆಡಿದರೂ ತಿಳಿದವರು. ಇಂದು ನಾನು ಹೇಳ್ತಾ ಇದ್ದೇನೆ, ಗಂಡ ಘೋಷವಾಗಿ ಸಾರ್ತಾ ಇದ್ದೇನೆ. ನಿನ್ನ ಪರಾಕ್ರಮದ ಪ್ರತ್ಯಕ್ಷ ಕಂಡವನು ನಾನು ಮನಮೆಚ್ಚಿ ಹೇಳ್ತಾ ಇದ್ದೇನೆ. 10,000 ಯೋಧರಲ್ಲಿ ಒಬ್ಬನೇ ಒಬ್ಬನಾಗಿ ಯಾರು ಕಾದಾಡ್ತಾನೋ ಅವನಿಗೆ ಮಹಾರಥಿ ಅಂತ ಹೆಸರಂತೆ. ನಿನ್ನಲ್ಲಿ ಅಂತಹ ಸಾಮರ್ಥ್ಯ ಇದೆ. 10,000 ಯೋಧರಲ್ಲಿ ಒಬ್ಬನೇ ಒಬ್ಬನಾಗಿ ನೀವು ಕಾದಾಡುವ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಆದ್ದರಿಂದ ಇದನ್ನು ಕಂಡು ತುಂಬು ಹೃದಯದಿಂದ ಮನಮೆಚ್ಚಿ ಉದ್ಗಾರವಾಗಿ ಬಂದದ್ದು. ಬಾಪುರೇ ಫಲರೇ ಕೂತುರೇ ಕರ್ಣ ಅಂತ. ನನ್ನ ಸಾಹಸವನ್ನು ಈ ರಣಕ್ಷೇತ್ರದಲ್ಲಿ ಕಂಡು ನಿನಗಾದಂತಹ ಸಂತೋಷವನ್ನು ಹಂಚಿಕೊಳ್ಳುವ ಬಗೆಗಾಗಿ ನೀನು ನನ್ನನ್ನು ಹೊಗಳುವುದಕ್ಕೆ ತೊಡಗಿರುವೆ. ಸ್ವಾಮಿ, ಜನತೆಯನ್ನು ಮೆಚ್ಚಿಸುವುದು ಜನಾರ್ದನನಿಗೂ ಸಾಧ್ಯ ಇಲ್ಲ ಅಂತ ಒಂದು ಮಾತುಂಟು. ಸತ್ಯ. ಲೋಕದವರು 1000 ಹೇಳಿ, ಆದರೆ ಲೋಕ ನಿನ್ನ ನೊಪ್ಪಿದಂತೆಯೇ ಜರಗಿಳಿದ ಮಹಾಚೇತನವೇ ನೀನಾದರೆ, ನೀನೀಗ ಹೇಳಿದ್ದು ಪ್ರಾಮಾಣಿಕವಾದ ಅನಿಸಿಕೆ ಹೌದು ಅಂತಾದರೆ ಇನ್ನು ನನಗೆ ಇದಕ್ಕಿಂತ ದೊಡ್ಡ ಹೊಗಳಿಕೆ ಪ್ರಶಸ್ತಿ ಬೇರೆ ಬೇರೆ. ಧನ್ಯೋಸ್ಮಿ. ಒಳ್ಳೆಯದಾಗಲಿ. ಯಾದದ ನರಬೈರಿ ಪೊಗಳೆದ ಮಾತ ಕೇಳುತ್ತ ಪಾರ್ಥ ಮನದಲ್ಲಿ ಕಾದರಿಸಿ ಇಳಗೆ ದುಗುಡದೊಳಿರಲು ಹರಿ ನುಡಿದ ಏನು ಚಿಂತೆ ಬಂತು ಪಾರ್ಥ ಎನ್ನೊಳಿಗ ಎನ್ನೊಳಿಗ ಬೇಳು ಏನು ಚಿಂತೆ ಬಂತು ಪಾಪ ಎನ್ನೊಳಿಗ ಬೇಳು ಮಾನಭಂಗವನ್ನು ಗೈಧರ್ಯ ನಿನಗಿಲ್ದಿನಳು ಮಾನಭಂಗವನ್ನು ಗೈಧರ್ಯ ನಿನಗಿಲ್ದಿನಳು ಏನು ಚಿಂತೆ ಬಂದು ಪಾರ್ಥ ಎನ್ನೊಳಿಗ ಬೇಳು ಮಾನಭಂಗವನ್ನು ಗೈದರ್ಯ ನಿನಗೆಂದಿನಳು ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನಂ ಗೆಲ್ಗೆ.